ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಲೋ IDA ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪ್ರಸ್ತುತಪಡಿಸಿರುವಂತಹ ಹಲೋ IDA ಕಾರ್ಯಕ್ರಮಕ್ಕೆ ಸ್ವಾಗತ. ನಗು ದೇಹದ ಒಂದು ಆರೋಗ್ಯಕ್ಕೆ ಬಹಳ ಅಗತ್ಯ ಅಂತ ನಾವು ಕೇಳಿದ್ದೇವೆ. ಯಾಕಂತ ಹೇಳಿದರೆ ನಗು ಇದ್ದರೆ ಜೀವನವು ಕೂಡ ಬಹಳ ಒಂದು ಸರಾಗವಾಗಿ ಅಥವಾ ಸುಲಲಿತವಾಗಿ ಸಾಗುತ್ತೆ. ಈ ನಗು ಎಷ್ಟು ನಮಗೆ ಅಗತ್ಯನೋ, ನಮ್ಮ ಮುಖದ ಅಂದ ಹೆಚ್ಚಿಸುವಲ್ಲಿ ನಗು ಹೇಗೆ ಅಗತ್ಯನೋ ಅದೇ ರೀತಿ ನಮ್ಮಲ್ಲಿರುವಂಥ ಹಲ್ಲುಗಳು ಆ ನಗುವನ್ನು ನಿಮಗೆ ಹೆಚ್ಚಿಗೆ ಒಂದು ಪ್ರಕಟಪಡಿಸ್ತದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ನಗುವಾಗ ನಮ್ಮ ಹಲ್ಲುಗಳು ಯಾವ ರೀತಿ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅಂದರೆ ಹಲ್ಲುಗಳ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ತೇವೆ, ಹಲ್ಲುಗಳು ನಮ್ಮ ನಗುವಿಗೆ ಅಥವಾ ನಮ್ಮ ಬದುಕಿಗೆ ಎಷ್ಟು ಆಧಾರ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ನಾವು ಇಂದು ಈ ಒಂದು ಸಂಚಿಕೆಯಲ್ಲಿ ತೆಗೆದುಕೊಂಡಂಥ ವಿಷಯ ಏನಂತ ಹೇಳಿದರೆ, ದಂತ ಪಂಕ್ತಿ ಅಂತ ನಾವೇನು ಡೆಂಟಲ್ ಬ್ರಿಡ್ಜ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಹಲ್ಲುಗಳು ಹೋದಂಥ ಸಂದರ್ಭದಲ್ಲಿ ಆ ಹಲ್ಲುಗಳನ್ನು ರೀಪ್ಲೇಸ್ಮೆಂಟ್ ಪುನರ್ಜೋಡಣೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ. ಇದು ಹೇಗೆ ಸಾಧ್ಯ, ಅಥವಾ ಈ ಹಲ್ಲುಗಳು ಯಾಕಾಗಿ ಹೋಗ್ತಾ ಇರುತ್ತೆ, ಎಷ್ಟು ಹಲ್ಲು ಹೋದ ನಂತರ ನಾವು ಇದನ್ನು ಜೋಡಣೆ ಮಾಡಬೇಕು, ಅಥವಾ ಪ್ರತಿ ಹಲ್ಲು ಹೋದಾಗಲೂ ಜೋಡಣೆ ಮಾಡ್ತಾ ಇರಬೇಕಾ, ಇದೆಲ್ಲದರ ವಿಷಯವಾಗಿ ವಿವರವಾಗಿ ತಮಗೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಇಂದು ನಮ್ಮೊಂದಿಗೆ ಅತಿಥಿಯಾಗಿ ಬಂದವರು ಡಾಕ್ಟರ್ ಸನತ್ ಶೆಟ್ಟಿ ಇವರು. ಪ್ರಪ್ರಥಮವಾಗಿ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಡಾಕ್ಟರ್ ಸನತ್ ಶೆಟ್ಟಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಡಾಕ್ಟರ್ ಸನತ್ ಶೆಟ್ಟಿ ಇವರು ಕಳೆದ 21 ವರ್ಷಗಳಿಂದ ಈ ಒಂದು ದಂತ ವೈದ್ಯಕೀಯ ವಿಭಾಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ವಿಷಯಗಳನ್ನು ತನ್ನ ಒಂದು ಅನುಭವದಿಂದ ಪಡ್ಕೊಂಡದಲ್ಲದೆ ಸ್ನಾತಕೋತ್ತರ ವ್ಯಾಸಂಗವನ್ನು ಮಾಡಿಕೊಂಡು ತದನಂತರ PhD ಕೂಡ ಮಾಡಿ ಇದೀಗ ಎನಪಯ್ಯ ಡೆಂಟಲ್ ಕಾಲೇಜಲ್ಲಿ ಈ ಪ್ರೊಫೆಸರ್ ಆಗಿ, ಅಂದರೆ ಪ್ರೋಸ್ತೋಡೊಂಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಆ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದು ಮಾತ್ರವಲ್ಲದೆ ದೇಶೀಯ ಹಾಗೂ ಅಂತರ್ದೇಶೀಯ ಈ ನಾವು ಸೈಂಟಿಫಿಕ್ ಜರ್ನಲ್ ಅಂತ ಹೇಳ್ತೇವೆ, ಇದರಲ್ಲಿ ಅನೇಕ ಪ್ರಬಂಧಗಳನ್ನು ಮಂಡಿಸಿದಂತಹ ಅಥವಾ ಪ್ರಕಟಿಸಿದಂಥ ಕೀರ್ತಿ ಕೂಡ ಡಾಕ್ಟರ್ ಸನತ್ ಶೆಟ್ಟಿ ಅವರದು. ಒಬ್ಬ ಅನುಭವಿ ವೈದ್ಯ, ಪ್ರೋಸ್ತೋಡೊಂಟಿಕ್ಸ್ ವಿಭಾಗದಲ್ಲಿ, ಅಂದರೆ ಈ ದಂತದ ಪುನರ್ಜೋಡಣೆಯ ಈ ವಿಭಾಗದಲ್ಲಿ ಅನುಭವ ಇರುವಂತಹ ಒಬ್ಬ ವೈದ್ಯರು ಇಂದು ನಮ್ಮೊಂದಿಗಿದ್ದಾರೆ. ವೀಕ್ಷಕರೇ, ಈ ದಂತ ಪಂಕ್ತಿ ಅಂತ ಹೇಳ್ತೇವೆ ಅಥವಾ ಡೆಂಟಲ್ ಬ್ರಿಡ್ಜ್ ಅಂತ ನಾವೇನು ಹೇಳ್ತೇವೆ, ಇದರ ಬಗ್ಗೆ ತಮಗೆ ಏನು ವಿಷಯವನ್ನು ಕೇಳಲಿಕ್ಕಿದ್ರು ಅಥವಾ ಯಾವುದಾದ್ರೂ ಸಂಶಯ ಇದ್ದರೆ, ಯಾಕೆ ನಾವು ಜೋಡಣೆ ಮಾಡಬೇಕು, ಹೇಗೆ ಜೋಡಣೆ ಮಾಡಬೇಕು, ಯಾವ ಹಲ್ಲುಗಳನ್ನು ಈಗ ಹೊಸತಾಗಿ ಬಂದಿದೆ ಅದರಲ್ಲಿ ಯಾವುದನ್ನು ನಾವು ಇಡಬೇಕು, ಇದ್ರ ಬಗ್ಗೆ ತಮಗೆ ಏನು ಸಂಶಯ ಇದ್ದರೂ ಕೂಡ ಡಾಕ್ಟರ್ ಸನತ್ ಶೆಟ್ಟಿ ಹತ್ರ ಕೇಳಿ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಡಾಕ್ಟ್ರೇ, ಮತ್ತೊಮ್ಮೆ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಮುಖ್ಯವಾಗಿ ನಾವು ಈ ಪ್ರೋಸ್ತೋಡಾಂಟಿಸ್ಟ್ ಅಂತ ನಿಮ್ಮನ್ನು ಕರಿತೇವೆ. ಹೌದು. ಪ್ರೋಸ್ತೋಡಾಂಟಿಸ್ಟ್ ಅಂತ ಹೇಳಿದರೆ ಏನು? ಪ್ರೋಸ್ತೋಡಾಂಟಿಸ್ಟ್ ಅಂತ ಹೇಳಿದರೆ ನಮ್ಮ ದಂತ ಚಿಕಿತ್ಸೆಯಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್, ಅಂದರೆ ಮುಖ್ಯವಾಗಿರುವಂಥದ್ದು ಒಂದು ಸ್ಪೆಷಲೈಸೇಷನ್ ಅಂತ ಹೇಳ್ಬೋದು. ಅಂದರೆ ಹಲ್ಲು ಒಂದು ಯಾವುದೇ ಕಾರಣಕ್ಕೆ ಹಲ್ಲು ಬಿದ್ದು ಹೋದರೆ, ಅವರು ತೆಗೆಸಿಕೊಂಡ್ರೆ ಮತ್ತೆ ಅದನ್ನು ಇಡಿಸುವುದು ನಮ್ಮ ವಿಭಾಗದಲ್ಲಿ ಬರ್ತದೆ, ನಮ್ಮ ಸ್ಪೆಷಲೈಸೇಷನ್ ಅಲ್ಲಿ ಬರ್ತದೆ. ಅದು ಇಡಿಸುವುದು ಸ್ಪೆಷಲೈಸೇಷನ್ ಪ್ರೋಸ್ತೋಡಾಂಟಿಕ್ಸ್ ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ, ಪ್ರೋಸ್ತೋಡಾಂಟಿಕ್ಸ್ ಅಂದ್ರೆ ಆರ್ಟಿಫಿಷಿಯಲ್ ರಿಪ್ಲೇಸ್ಮೆಂಟ್, ಅಂದ್ರೆ ನ್ಯಾಚುರಲ್ ಅಲ್ಲ. ಪ್ರೋಸ್ಥೆಸಿಸ್ ಅಂತ ಹೇಳ್ತೇವಲ್ಲ, ಅದು ನಮ್ಮ ಭಾಗದ ಯಾವುದೇ ದೇಹದ ಯಾವುದೇ ಭಾಗ ನಾವು ಕಳೆದುಕೊಂಡ್ರೆ, ಕಾಲು ಕಟ್ಟಾಗಿ ಏನಾದರೂ ಆಕ್ಸಿಡೆಂಟ್ ಅಲ್ಲಿ ಹೋದ್ರೆ ಅದಕ್ಕೆ ನಾವು ಆರ್ಟಿಫಿಷಿಯಲ್ ಕಾಲಿಡ್ತೇವೆ, ಅದಕ್ಕೆ ಪ್ರೋಸ್ಥೆಸಿಸ್ ಅಂತ ಹೇಳ್ತೇವೆ. ಒಂದು ರೀತಿಯ ಪುನರ್ಜೋಡಣೆ. ಹೌದು, ಪ್ರೋಸ್ಥೆಸಿಸ್ ಅಂತ ಹೇಳ್ತೇವೆ. ಸೊ ಪ್ರೋಸ್ತೋಡಾಂಟಿಕ್ಸ್ ಅಂತ ಹೇಳಿದ್ರೆ ಬಾಯಲ್ಲಿರುವಂತದ್ದು ನಮ್ಮ ಹಲ್ಲುಗಳು ಬಿದ್ದು ಹೋದಾಗ ನಾವು ಅದನ್ನು ಆರ್ಟಿಫಿಷಿಯಲಿ, ಅದನ್ನು ಹೊರಗಡೆಯಿಂದ ತಯಾರಿಸಿ ಇಟ್ಟದ್ದನ್ನು ಪ್ರೋಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಸ್ಪೆಷಲೈಸೇಷನ್. ಈಗ ನೀವು ಹೊರಗಿನಿಂದ, ಅಂದ್ರೆ ಒಂದು ನಾವೇನು ಎಕ್ಸ್ಟರ್ನಲ್ ಅಂತ ಹೇಳ್ತೇವೆ, ಇದನ್ನ ಇಡಬೇಕಾದ್ರೆ ಮುಖ್ಯವಾಗಿ ಹಲ್ಲುಗಳು ಹೋಗಿರ್ಬೇಕು. ಈ ಹಲ್ಲುಗಳು ಹೋಗ್ಲಿಕ್ಕೆ ಏನೆಲ್ಲ ಕಾರಣಗಳಾಗಿರ್ಬೋದು? ಹಲ್ಲುಗಳು ಹೋಗ್ಲಿಕ್ಕೆ ಮೇನ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 3 ಕಾರಣಗಳು ಇರ್ತದೆ. ಒಂದು ನಮ್ಮ ಹುಳುಕ್ ಅಂತ ಹೇಳ್ತೇವೆ, ಇದರ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಹಲ್ಲು ಹುಳ ತಿನ್ನುವುದು, ಅಂದ್ರೆ ಬಿಳಿ ಹಲ್ಲು ಮೇಲೆ ಒಂದು ಕಪ್ಪು ಚುಕ್ಕಿ ಆಗಿರ್ತದೆ. ಆ ಕಪ್ಪು ಚುಕ್ಕಿಯಲ್ಲಿ ಆಗಿರುವಾಗ ಶುರುವಿಗೆ ನಿಮ್ಗೆ ಕಪ್ಪು ಚುಕ್ಕಿ ಕಾಣ್ತದೆ, ಆದ್ರೆ ನಿಮ್ಗೆ ಕಪ್ಪು ಚುಕ್ಕಿ ಇರುವಾಗ ನಿಮ್ಗೆ ಏನು ತೊಂದರೆ ಇರುವುದಿಲ್ಲ, ನೋವು ಇರುವುದಿಲ್ಲ, ಏನಿರುವುದಿಲ್ಲ. ಬಟ್ ಆ ಕಪ್ಪು ಚುಕ್ಕಿಯನ್ನು ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಯಾಕೆ? ನನ್ಗೆ ಇನ್ನೂ ನೋವು ಬರ್ತಾ ಇಲ್ಲ, ಈಗ ಇಷ್ಟು ಬೇಗ ನಾನು ಯಾಕೆ ಡಾಕ್ಟರ್ ಹತ್ರ ಹೋಗ್ಬೇಕು, ನೋವು ಬಂದ ಮೇಲೆ ಹೋಗ್ತೇನೆ. ಅದು ನೋವು ಬರುವುದು ಯಾವಾಗ?
ದೊಡ್ಡದಾಗಿ ಒಳಗಡೆ ಇರುವ ನರಕ್ಕೆ ಪೆಟ್ಟಾದ ನಂತರ ನಿಮ್ಗೆ ಹಲ್ಲಲ್ಲಿ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಖಂಡಿತ. ಸೊ ಆ ನೋವು ಬಂದ ನಂತರ ನಿಮ್ಗೆ ಆ ಟ್ರೀಟ್ಮೆಂಟ್ ಕಾಂಪ್ಲಿಕೇಟ್ ಆಗ್ತದೆ. ಕೆಲವೊಮ್ಮೆ ಆ ನೋವು ಬಂದು ಹಲ್ಲನ್ನು ಅಷ್ಟು ಕ್ರಿಮಿಗಳು ತಿಂದು ಹಾಕ್ತವೆ ಅಂತ ಹೇಳಿದ್ರೆ ನಿಮ್ಗೆ ಹಲ್ಲಾಂಶನೇ ಉಳ್ಕೊಂಡಿರುವುದಿಲ್ಲ, ಖಾಲಿ ಹಲ್ಲಿದು ಬೇರುಗಳು ಉಳಿತದೆ. ಆವಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಹಲ್ಲನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ, ಆ ಹಲ್ಲನ್ನು ತೆಗಿಸ್ಬೇಕಾಗ್ತದೆ, ಬೇರ್ಗಳನ್ನು ತೆಗಿಸ್ಬೇಕಾಗ್ತದೆ. ಸೊ ಈ ರೀತಿ ನಮ್ಗೆ ಆ ಹಲ್ಲಿದು ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆದ್ಮೇಲೆ ತೆಗೆದರೆ ಸೇವ್ ಮಾಡ್ಲಿಕ್ಕೆ ಆಗದಿದ್ದಾಗ ನಾವು ಹಲ್ಲನ್ನು ತೆಗಿತೇವೆ. ಇದು ಒಂದು ರೀತಿಯ ದಂತ ರೋಗ. ಇನ್ನೊಂದು ರೀತಿಯ ದಂತ ರೋಗ ನಾವು ಯಾಕೆ ಹಲ್ಲನ್ನು ತೆಗೆಯುವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ, ಹಲ್ಲನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡದಿದ್ದಾಗ ನಿಜ್ಜಿಯ ರೋಗ, ಗಮ್ಸ್ ಇದು ರೋಗ ಬರ್ತದೆ. ಅಂದ್ರೆ ಹಲ್ಲಲ್ಲಿ ಎಲ್ಲ ನಾವು ತಿಂದದ್ದು ಹಿಡ್ಕೊಂಡು ಅದರ ಮೇಲೆ ಕ್ರಿಮಿಗಳು ಬೆಳೆದು ನಮ್ಮ ನಿಜ್ಜಿಯನ್ನು ತಿಂದು ತಿಂದು ಹಾಕಿ ಕರಗಿಸಿ ಬಿಡ್ತದೆ. ಸೊ ನಿಜ್ಜಿ ಏನಾಗ್ತದೆ, ಹಲ್ಲಿದು ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಹಲ್ಲು ಗಟ್ಟಿ ಇರುವ ಕಾರಣ ನಿಮ್ಮ ನಿಜ್ಜಿ ಕರಗಿ ಹೋಗ್ತಾ ಇರುವಾಗ ಹಲ್ಲಿದು ಸಪೋರ್ಟ್ ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಸಪೋರ್ಟ್ ಕಡಿಮೆ ಕಡಿಮೆ ಆಗ್ತಾ ಹೋಗುವಾಗ ಹಲ್ಲು ಸ್ವಲ್ಪ ಸ್ವಲ್ಪ ಹಂದಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಪುನಃ ಅದನ್ನು ಗಟ್ಟಿ ಮಾಡುವಂತದ್ದು ಯಾವುದು ವ್ಯವಸ್ಥೆ ಇಷ್ಟೋ ತನಕ ಬಂದಿಲ್ಲ. ಸೊ ತುಂಬಾ ಶೇಕ್ ಆದ ಮೇಲೆ ಹಲ್ಲನ್ನು ತೆಗಿಸ್ಬೇಕಾಗ್ತದೆ. ಸೊ ಈ ತರ ರೋಗದಲ್ಲಿ ನಾವು ತುಂಬಾ ನಿಜ್ಜೆಯ ಸಪೋರ್ಟ್ ಹೋದ ನಂತರ ಹಲ್ಲನ್ನು ತೆಗಿಸ್ಬೇಕು. ಈಗ ನೀವು ವಸಡಿನ ಬಗ್ಗೆ ಹೇಳಿದ್ರಿ, ಅದೇ ನಿಜ್ಜಿ ನೀವು ಆ ವಸಡಿನಲ್ಲಿ ಬರುವಂತ. ಈಗ ಮುಖ್ಯವಾಗಿ ವಸಡು ಆ ರೀತಿ ಬರ್ಲಿಕ್ಕೆ ಕಾರಣ ಏನು? ಕಾರಣ ಏನಂತ ಹೇಳಿದ್ರೆ ಅದೇ ತಿಂದದ್ದು ಆಹಾರ ಹಲ್ಲ ಮೇಲೆ ಉಳ್ಕೊಂಡ್ರೆ. ಅಂದ್ರೆ ನಾವು ಈಗ ನೈಟ್ ಬ್ರಷಿಂಗ್ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ನಾವು ಡೆಂಟಿಸ್ಟ್ ಅಲ್ಲಿ. ನಮ್ಮೆಲ್ಲ ಪೇಷಂಟ್ಸ್ ಗಳಿಗೆ ಹೇಳ್ತೇವೆ ಬಾರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ರಾತ್ರಿ ಮಲಗುವಾಗ ನಿಮ್ಮ ಬಾಯಲ್ಲಿ ಫುಡ್ ಉಳ್ಕೊಂಡ್ರೆ ಅದು ನಮ್ಮ ರಾತ್ರಿ ಒಂದು 8 ಗಂಟೆ ನಾವು ನಿದ್ರೆ ಮಾಡುವಾಗ ಏನಾಗ್ತದೆ, ನಮ್ಮ ಬಾಯಿ ಸ್ಟಿಲ್ ಇರ್ತದೆ, ಅಂದುದಿಲ್ಲ, ಶೇಕ್ ಆಗುದಿಲ್ಲ, ನಾಲಿಗೆ ಅಂದುದಿಲ್ಲ, ತುಟಿ ಅಂದುದಿಲ್ಲ. ಸೊ ಆವಾಗ ಏನಾಗ್ತದೆ, ಅದು ಫುಡ್ ಡ್ರೈ ಆಗಿ ಅಲ್ಲೇ ಹಲ್ಲಿಗೆ ಅಂಟ್ಕೊಳ್ತದೆ. ಸೊ ಅಂಟ್ಕೊಂಡ ನಂತರ ನೀವು ಎಷ್ಟು ಗಟ್ಟಿ ಬ್ರಷ್ ಮಾಡಿದ್ರು ಅದರಷ್ಟಕ್ಕೆ ಹೋಗುದಿಲ್ಲ, ತೆಗಿಲಿಕ್ಕೆ ಆಗುದಿಲ್ಲ. ಸೊ ಒಂದ್ಸತಿ ಅದು ಉಳ್ಕೊಂಡು ಗಟ್ಟಿ ಆದ ನಂತರ ಅದರ ಮೇಲೆ ಫೋಕಸ್ ಸ್ಪಾಟ್ ಅಂತ ಹೇಳ್ತೇವೆ, ಅದೊಂದು ಸ್ಪಾಟ್, ಅದರ ಮೇಲೆ ಇನ್ನು ಜಾಸ್ತಿ ಅಂಟ್ಕೊಳ್ಳೋದು ಚಾನ್ಸಸ್ ಜಾಸ್ತಿ. ಸೊ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಅದನ್ನು ಕೇರ್ ತಗೊಳ್ಳೋದಿಲ್ಲ, ನೋಡ್ತದೆ, ನಿಮ್ಗೆ ಕಾಣ್ತದೆ, ಆದ್ರೂ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಅದೇನಾಗ್ತದೆ, ಅದರ ಮೇಲೆ ಕ್ರಿಮಿಗಳು ಬೆಳೆದು ನಿಜ್ಜಿ ಕರಗ್ತದೆ. ನಿಜ್ಜಿ ಕರಗಿದ ಮೇಲೆ ನಿಮ್ಗೆ ಅದು ಆಗ ಫೋಟೋ ಆ ತರ ಕಂಪ್ಲೀಟ್ ನಿಮ್ಗೆ ಓರಲ್ ಹೆಲ್ತ್ ಒಂದು ಹಾಳಾಗಿ ಹೋಗುವ ಹಾಗೆ ಆಗ್ತದೆ. ಬಾಯಿ ತುಂಬಾ ಬೇಡದಿದ್ದ ಕ್ರಿಮಿಗಳು ಇರ್ತವೆ, ಅದು ಮತ್ತೆ ಅದೇ ಮುಂದುವರೆದು ಹಲ್ಲು ಬೀಳುವಂತ ಸಾಧ್ಯತೆ ಆಗ್ತದೆ. ಇದು ನಿಮ್ಗೆ ಒಂದೆರಡು ಹಲ್ಲಿಗೂ ಸಹ ಆಗ್ಬಹುದು, ಇಡೀ ಬಾಯಲ್ಲಿ ಸಹ ವಸಡುವಿನ ಮೇಲೆ ಇದೆ. ಹೌದು. ಈಗ ಮತ್ತೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಎಲ್ಲ ಆದಾಗ ನಿಮ್ಗೆ ಆವಾಗ ಹೆಚ್ಚಾಗಿ ಫ್ರಂಟ್ ಹಲ್ಲು ಹೋಗ್ತದೆ. ಸೊ ಫ್ರಂಟ್ ಅಲ್ಲಿ ಹೋದಾಗ ಹೆಚ್ಚಿನವರು ನೆಗ್ಲೆಕ್ಟ್ ಮಾಡೋದಿಲ್ಲ, ಇಡಿಸ್ಲಿಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಕಾಣುವಾಗ ಹೆಚ್ಚಾಗಿ ನೆಗ್ಲಿಜೆನ್ಸ್ ಆಗುದು ಹಿಂದಿಗಡೆ ಹಲ್ಲು ತೆಗೆಸಿದ ನಂತರ. ಸೊ ಅದು ಕಾಣುದಿಲ್ಲ ಅಂತ ಜನರಿಗೆ ನೋಡುವ ಏರಿಯಾದಲ್ಲಿ ಸ್ವಲ್ಪ ಕಾನ್ಶಿಯಸ್ ಇರ್ತಾರೆ, ಹಿಂದ್ಗಡೆ ಹಲ್ಲನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಓಕೆ, ಇದೀಗ ಇಂತಹ ಸಂದರ್ಭಗಳಲ್ಲಿ ನೀವು ಪುನರ್ಜೋಡಣೆ ಮಾಡಬೇಕು ಅಥವಾ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ. ಏನೆಲ್ಲ ವಿಧಾನಗಳಿದೆ ಈ ರೀಪ್ಲೇಸ್ಮೆಂಟ್ ಮಾಡುವಲ್ಲಿ? ರೀಪ್ಲೇಸ್ಮೆಂಟ್ ಅಂದ್ರೆ ಆದಷ್ಟು ಬೇಗ ರೀಪ್ಲೇಸ್ಮೆಂಟ್ ಮಾಡಬೇಕು. ನಾವು ಈಗ ಒಂದು ಹಲ್ಲು ತೆಗೆದ ನಂತರ ನೀವು ಇಮಿಡಿಯೇಟ್ ಆಗಿ ಆ ನಿಜ್ಜಿ ಗಾಯ ಆಗಿರ್ತದೆ ತೆಗೆದ ಕೂಡಲೇ, ಆ ಗಾಯ ಗುಣ ಆದ ಕೂಡಲೇ ಒಂದು 3 to 4 weeks ಹಲ್ಲನ್ನು ಇಡಿಸಿ ಅಂತ ನಾವು ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಆ ಗ್ಯಾಪ್ ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡೋದಂತ ಹೇಳಿದ್ರೆ, ನಮ್ಮ ಮೇಲಿದು ಇಲ್ಲ ಕೆಳಗಿದ್ದು ನಮ್ಗೆ ಈಗ 16 ಹಲ್ಲು ಅಂತ 32 ಒಟ್ಟಿಗೆ. ಸೊ 16 ಬೋಗಿಯ ಟ್ರೈನ್ ಅಂತ ಹೇಳ್ಬೋದು. ಒಂದು ಹಲ್ಲು ನಡುವಲ್ಲಿ ನೀವು ತೆಗೆದರೆ ಆ ಟ್ರೈನ್ ಇದು ಲಿಂಕ್ ಹೋಯ್ತು, ತಪ್ಪಿ ಹೋಯ್ತು. ಆ ಲಿಂಕ್ ತಪ್ಪಿ ಹೋದಾಗ ಏನಾಗ್ತದೆ, ಬೇರೆ ಹಲ್ಗಳು ಆ ಭಾಗಕ್ಕೆ ಮೆಲ್ಲ ಮಗರ್ತದೆ, ಬೆಂಡ್ ಆಗ್ತದೆ. ಮತ್ತೆ ಮೇಲಿದ ಹಲ್ಲಿಗೆ ಯಾವ ಹಲ್ಲು ಟಚ್ ಆಗುದಿಲ್ಲ, ಯಾಕಂದ್ರೆ ನೀವು ಕೆಳಗಿದ ಹಲ್ಲು ಇಲ್ಲ ಮೇಲಿದ ಅಪೋಸಿಟ್ ಹಲ್ಲನ್ನು ತೆಗ್ದಿದ್ದೀರಾ. ಸೊ ಅದು ಮೆಲ್ಲ ಜಾರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂತ ಹೇಳಿದ್ರೆ ನನ್ಗೆ ಏನು ತಾಗ್ತಾ ಇಲ್ಲ, ಎಲ್ಲಿ ಉಂಟು ಹುಡುಕಿಕೊಂಡು ಕೆಳಗೆ ಜಾರಿದಾಗೆ ಆಗ್ತದೆ. ಸೊ ಆವಾಗ ಏನಾಗ್ತದೆ, ನಿಮ್ಗೆ ಆಚೆ ಈಚೆ ಸೈಡ್ ಅಲ್ಲಿ ಗ್ಯಾಪ್ ಬಂತು, ಅಲ್ಲಿ ಪುನಃ ಫುಡ್ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲೋ ನೀವು ಒಂದು ಹಲ್ಲು ತೆಗ್ದಿರ್ತೀರಾ, ಯಾವುದೋ ಇನ್ನೊಂದು ಜಾಗದಲ್ಲಿ ನಿಮ್ಗೆ ಫುಡ್ ಸೇರಿ ಕ್ಯಾವಿಟಿ ಆಗುವ ಚಾನ್ಸ್ ಉಂಟು. ಯಾಕಂದ್ರೆ ಎಲ್ಲ ಹಲ್ಲಿದು ಜಾಯಿಂಟ್ ಇಲ್ಲ ಕಾಂಟ್ಯಾಕ್ಟ್, ನಾವು ಹೇಳ್ತೇವೆ ಕಾಂಟ್ಯಾಕ್ಟ್ ಪಾಯಿಂಟ್ ಅಂತ ಹೇಳ್ತೇವೆ, ಅದು ತಪ್ತದೆ. ತಪ್ಪಿದ ಕೂಡಲೇ ನಿಮ್ಗೆ ಒಂದು ಪಸೆ ಆಗುವಷ್ಟು ಒಂದು ಫುಡ್
ಕೂತ್ಕೊಳ್ತದೆ ತಿನ್ ಫಿಲ್ಮ್ ಅಂತ ಹೇಳ್ತೇವೆ ಅಷ್ಟೇ ಸಾಕು ಕ್ರಿಮಿಗಳಿಗೆ. ಸೊ ಆ ಫಿಲ್ಮ್ ಅನ್ನು ತಿನ್ಲಿಕ್ಕೆ ಬಂದ ಕ್ರಿಮಿಗಳು ಆಸಿಡ್ ರಿಲೀಸ್ ಮಾಡಿ ಸೈಡ್ ಇಂದ ಹೋಲ್ ಆಗ್ತದೆ. ಸೊ ಇನ್ನೊಂದು ಜಾಗದಲ್ಲಿ ನಿಮ್ಗೆ ತೊಂದರೆ ಬರ್ತದೆ. ಅದೊಂದೇ ಅಲ್ಲ, ನಮ್ಗೀಗ ಈಗ ಹಲ್ಲು ತೆಗೆದ ನಂತರ ನೀವು ಜೋಡಿಸದಿದ್ದರೆ ಇಷ್ಟೆಲ್ಲ ಮೂವ್ಮೆಂಟ್ ಆಗ್ತದೆ ಅಂತ ಹೇಳ್ತೇವಲ್ಲ, ಎಲ್ಲಾ ಹಲ್ಲಿದು ಮೇಲಿದು ಕೆಳಗಿದ್ದು ಹಲ್ಲಿದು ಒಂದು ತರ ಕಾಂಟ್ಯಾಕ್ಟ್ ಆಗುವಂತ ಒಂದು ರೀತಿ ಉಂಟು. ಕರೆಕ್ಟ್ ಅಂತ ಹೇಳಿದ್ರೆ ಈ ತರ ಜಾಯಿಂಟ್ ಆಗಿ ಕಚ್ಚುವಾಗ ಸಿಗ್ಬೇಕು. ಅದು ನಿಮ್ಗೆ ಹಲ್ಲಿದು ಮೂವ್ಮೆಂಟ್ ಆದ ಕೂಡಲೇ ಏನಾಗ್ತದೆ, ಆ ಕರೆಕ್ಟ್ ಕಾಂಟ್ಯಾಕ್ಟ್ ಸಿಕ್ಕುದಿಲ್ಲ. ಸೊ ಈ ಕರೆಕ್ಟ್ ಕಾಂಟ್ಯಾಕ್ಟ್ ನಿಮ್ಗೆ ಸಿಗದಿದ್ದರೆ ಒಂದು ನಿಮ್ಮ ಕಚ್ಚುವ ಎಫಿಷಿಯನ್ಸಿ ಹಾಳಾಗ್ತದೆ. ನಮ್ಗೀಗ ಮನೆಯಲ್ಲಿ ಗ್ರೈಂಡರ್ ಅಂತ ಹೇಳ್ತೇವೆ, ಕರೆಕ್ಟ್ ರುಬ್ಬುವ ಕಲ್ಲು ಇದ್ರೊಳಗೆ ಹೋಗಿ ಹೀಗೆ ಗ್ರೈಂಡ್ ಆದ್ರೆ ಮಾತ್ರ ನಿಮ್ಗೆ ಕರೆಕ್ಟ್ ಅದರದ್ದು ಪೇಸ್ಟ್ ತರ ಆಗ್ತದೆ. ಅದು ನಿಮ್ಗೆ ಹೀಗೆ ಟಚ್ ಆದ್ರೆ ನಿಮ್ಗೆ ಅದು ಗ್ರೈಂಡಿಂಗ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಸೊ ನಿಮ್ಮ ಮ್ಯಾಸ್ಟಿಕೇಟ್ ಅಂದ್ರೆ ಕಚ್ಚುವ ಎಫಿಷಿಯನ್ಸಿ ಕಮ್ಮಿ ಆಗ್ತದೆ ಒಂದು. ಇನ್ನೊಂದು, ನಿಮ್ಮ ಕಚ್ಚುವ ಎಫಿಷಿಯನ್ಸಿ ಕಮ್ಮಿ ಆದ ಕೂಡಲೇ ಏನಾಗ್ತದೆ, ನಿಮ್ಮ ಕೆಳಗಿದು ದವಡೆ ಮೇಲಿದ ದವಡೆಗೆ ಕರೆಕ್ಟ್ ಆಗಿ ಟಚ್ ಆಗುದಿಲ್ಲ. ಆವಾಗ ನಿಮ್ಗೆ ಈ ಜಾಯಿಂಟ್ಗೆ ಹೊಡ್ತಾ ಬೀಳ್ತದೆ. ಜಾಯಿಂಟ್ಗೆ ಹೊಡ್ತಾ ಬಿದ್ದ ಕೂಡಲೇ ಏನಾಗ್ತದೆ, ನಿಮ್ಗೆ ತಲೆನೋವು, ಹೆಡ್ ಏಕು, ಬೆಳಿಗ್ಗೆ ಏಳುವಾಗ ಆ ತರದ್ದು ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಕೇವಲ ಹಲ್ಲು ನೋವು ಮಾತ್ರ ಅಲ್ಲ, ಇದು ನಿಮ್ಗೆ ತಲೆನೋವು, ಈವನ್ ಬ್ಯಾಕ್ ಏಕ್ ಸಹ ಹಲ್ಲಿನಿಂದ ಬಂದದ್ದುಂಟು. ನಿಮ್ಮ ಹಲ್ಲಿದು ಜೋಡಣೆ ರೀತಿ ಸರಿ ಇಲ್ಲದಿದ್ದರೆ ನಿಮ್ಗೆ ಬ್ಯಾಕ್ ಏಕ್ ಸಹ ಬರುವ ಚಾನ್ಸಸ್ ಉಂಟು. ನಮ್ಗೆ ಎಷ್ಟೋ ರೀತಿಯಲ್ಲಿ ನಾವು ಹಲ್ಲನ್ನು ಸರಿ ಮಾಡಿದ ನಂತರ ಪೇಷಂಟ್ ಇದು ಬ್ಯಾಕ್ ಪ್ರಾಬ್ಲಮ್ ಸರಿಯಾಗಿದ್ದುಂಟು. ಅದು ಸಹ ತುಂಬಾ ಲಿಟ್ರೇಚರ್ ಇದೆ, ಜರ್ನಲ್ಸ್ ಅಲ್ಲೆಲ್ಲ ಬಂದಿದೆ. ನಾವೀಗ ಆ ತರದ್ದು ಟ್ರೀಟ್ಮೆಂಟ್ ಸಹ ಕೊಡ್ತೇವೆ. ಅಂದ್ರೆ ಅವರಿಗೆ ಕೇವಲ ಈ ಜೋಡಣೆ ಮಾಡ್ಲಿಲ್ಲದಿದ್ರೆ ಹಲ್ಲಿದು ಪ್ರಾಬ್ಲಮ್ ಅಲ್ಲ, ತಲೆನೋವು ಅಥವಾ ಬೆನ್ನು ನೋವು ಬರುವಂತ ಸಾಧ್ಯತೆ ಕೂಡ ಇದೆ. ಓರಲ್ ಹೆಲ್ತ್ ಅಂತ ನಾವು ಹೇಳ್ತೇವಲ್ಲ, ಬಾಯಿಯ ಒಂದು ಒಳ್ಳೆತನ ನಿಮ್ಗೆ ಇಡೀ ಜನರಲ್ ಹೆಲ್ತ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಮೈ ಒಳಗಡೆ ಏನ್ ಹೋಗ್ತದೆ ಅದೆಲ್ಲ ಬಾಯಿಂದಾನೇ ಹೋಗುದು. ಸೊ ಬಾಯಲ್ಲಿ ನಿಮ್ಗೆ ತುಂಬಾ ರೋಗ ಇದ್ರೆ ಆ ರೋಗವನ್ನು ನೀವು ಒಳಗೆ ತಗೊಳ್ತೀರಿ. ಸೊ ನಿಮ್ಮ ಜನರಲ್ ಹೆಲ್ತ್ ಸಹ ಡೌನ್ ಆಗ್ತಾ ಹೋಗ್ತದೆ. ಅದೇ ಒಂದು ನಿಮ್ಮ ಗಾದೆ ಇದೆ, ಏನಂತ ಹೇಳಿದ್ರೆ ಓವರ್ ಹೆಲ್ತ್ ಇಸ್ ಲಿಂಕ್ ಟು ಓವರ್ ಆಲ್ ಹೆಲ್ತ್. ತುಂಬಾ ಇಂಪಾರ್ಟೆಂಟ್ ಅದು ಯಾರು ಇದು ಅಷ್ಟು ಇಂಪಾರ್ಟೆನ್ಸ್ ಕೊಡುದಿಲ್ಲ. ಈಗ ನಿಮ್ಗೆ ಜ್ವರ ಬಂತು, ಹುಷಾರಿಲ್ಲದಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ. ಅದೇ ಬಾಯಲ್ಲಿ ಒಂದು ಹುಳುಕ ಹಲ್ಲಿತ್ತು, ತುಂಬಾ ಪಸ್ ಬರ್ತದೆ, ಬ್ಲೀಡಿಂಗ್ ಆಗ್ತದೆ, ಆದ್ರೂ ಸಹ ನೋವು ಬರುವ ತನಕ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಆ ತರದೊಂದು ಪರಿಸ್ಥಿತಿ ನಮ್ಮಲ್ಲಿ ಇನ್ನೂ ಆಗ್ಲಿಲ್ಲ. ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಇದೆ, ರೆಗ್ಯುಲರ್ ಚೆಕ್ಅಪ್ ಅಂತ ಹೇಳ್ತಾರೆ. ಇಲ್ಲಿ ತೊಂದರೆ ಇಲ್ಲದೆ ಹೋಗುವಂತದ್ದೊಂದು ಇಲ್ಲ. ಹಲ್ಲಿನ ವಿಷಯದಲ್ಲಿ ಬಹಳ ಒಂದು ಉದಾಸೀನ ನಮ್ಮಲ್ಲಿ ಜಾಸ್ತಿ. ಈ ಒಂದು ಹಲ್ಲು ನೋವು ಬಂದ ನಂತರ ಸಹ ಕೆಲವರು ಮೆಡಿಕಲ್ ಗೆ ಹೋಗಿ ಪೇನ್ ಕಿಲ್ಲರ್ ತಗೊಂಡು ಹೋಗ್ತಾರೆ. ಖಂಡಿತ ಇದು ಸಾಮಾನ್ಯವಾಗಿರುವಂತದ್ದು. ವೀಕ್ಷಕರೇ, ಈ ಒಂದು ಹಲ್ಲಿನ ಪುನರ್ಜೋಡಣೆ ಅಥವಾ ದಂತ ಪಂಕ್ತಿ ಅಥವಾ ಓವರ್ ಡೆಂಟಲ್ ಬ್ರಿಡ್ಜ್ ಅಂತ ಏನು ಹೇಳ್ತಾರ, ಇದರ ವಿಷಯವಾಗಿ ಅದು ಹೇಗೆ ಅಥವಾ ಯಾವ ರೀತಿಯಲ್ಲಿ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕು, ಯಾಕೆ ರೀಪ್ಲೇಸ್ ಮಾಡದಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಸನತ್ ಶೆಟ್ಟಿಯವರು ಬಹಳ ವಿವರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ವೀಕ್ಷಕರೇ, ಇದು ನೇರ ಸಂವಾದ ಕಾರ್ಯಕ್ರಮ. ನೀವುಗಳು ಪ್ರಶ್ನೆಗಳನ್ನು ಖಂಡಿತವಾಗಿ ಕೇಳಿದರೆ ಮತ್ತಷ್ಟು ವಿಷಯಗಳನ್ನು ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಆದರೂ ಕೂಡ ಇನ್ನೂ ಕೂಡ ಅನೇಕ ವಿಷಯಗಳನ್ನು ಕೇಳಲಿಕ್ಕಿದೆ. ಯಾಕಂತ ಹೇಳಿದರೆ ಯಾವ ರೀತಿಯಲ್ಲಿ ಫಿಕ್ಸೇಷನ್ ಮಾಡ್ಬೋದು, ಯಾವ ಮೆಟಲ್ ಅವರು ಉಪಯೋಗಿಸ್ತಾರೆ. ಯಾಕಂತ ಹೇಳಿದರೆ ನಾವು ಏನು ಹೇಳೋದಿದ್ರೂ ಕೂಡ ಅದು ಎಕ್ಸ್ಟರ್ನಲ್, ಹಲ್ಲಲ್ಲ, ಹಲ್ಲಿನ ರೀತಿ. ಅದರಿಂದ ಅದು ಹೇಗೆ ಅದರಿಂದ ಏನಾದರೂ ತೊಂದರೆ ಇದೆ, ಇದನ್ನೆಲ್ಲ ತಿಳ್ಕೊಳ್ಳೋಣ ಈ ಒಂದು ಪುಟ್ಟ ವಿರಾಮದ ನಂತರ. ಹಲೋ IDA ಕಾರ್ಯಕ್ರಮವನ್ನು ಒಂದು ಜಾಹೀರಾತಿನ ನಂತರ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈಗ ತಾನೇ ನಮಗೆ ಈ ಒಂದು ದಂತ ಪಂಕ್ತಿ ಅಥವಾ ಈ ಡೆಂಟಲ್ ಬ್ರಿಡ್ಜ್ ಅಂತ ಅಂದರೆ ದಂತಗಳ ಪುನರ್ಜೋಡಣೆಯನ್ನು ಹೇಗೆ ಅಂತ ಹೇಳುವ ಬಗ್ಗೆ ನಮಗೆ ಡಾಕ್ಟರ್ ಸನತ್ ಶೆಟ್ಟಿಯವರು ಬಹಳ ವಿವರವಾಗಿ ಅನೇಕ ಮಾಹಿತಿಗಳನ್ನು ಒದಗಿಸಿದ್ದಾರೆ ಕೂಡ. ಈಗ ತಾನೇ ನಾವು ಅದರಲ್ಲಿ ಹೇಗೆಲ್ಲ ಈ ಹಲ್ಲುಗಳು ಬೀಳುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಚಿತ್ರಸಹಿತವಾಗಿ ತಮಗೆ ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಡಾಕ್ಟ್ರೇ, ಇದೀಗ ಒಂದು ವೇಳೆ ಹಲ್ಲು ಬಿದ್ದಂಥ ಸಂದರ್ಭದಲ್ಲಿ ಒಂದು 2-3 ಆಗಿರ್ಬೋದು, ನೀವು ಹೇಳಿದಾಗೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದು ಹುಳ ಹಿಡಿದಾಗಿರ್ಬೋದು ಅಥವಾ ಈ ವಸಡಿನಲ್ಲಿ ಏನಾದರೂ ತೊಂದರೆ ಆಗಿ ಬಂದಿರ್ಬೋದು. ಬಂದಂಥ ಸಂದರ್ಭದಲ್ಲಿ ನೀವು ಹೇಗೆ ಏನೆಲ್ಲ ಅದಕ್ಕೆ ವಿಧಾನಗಳಿದೆ?
ರಿಪ್ಲೇಸ್ಮೆಂಟ್ ಈಗ ರಿಪ್ಲೇಸ್ಮೆಂಟ್ ಮಾಡುವಾಗ ನಾವು ಈಗ ಪ್ರಾಸ್ತೊಡಾಂಟಿಸ್ಟ್ ಅಂತ ಅಂದ್ರೆ ಪ್ರಾಸ್ತಸಿಸ್ ಕೊಡುವುದಂತ ಇದ್ರೆ ಎರಡು ತರದಲ್ಲಿ ಇದೆ. ಒಂದು ನಿಮ್ಗೆ ಫಿಕ್ಸೆಡ್ ಅಂತ ಹೇಳ್ತೇವೆ, ಫಿಕ್ಸ್ಡ್ ಎಲ್ಲರಿಗೂ ಫಿಕ್ಸ್ಡ್ ಬೇಕು, ಯಾರಿಗೂ ತೆಗ್ದಿಡುವಂತದ್ದು ಬೇಡ ಅಂತ ಇರ್ತದೆ ಒಂದು ಫೀಲಿಂಗ್. ಫಿಕ್ಸ್ಡ್ ಆಪ್ಷನ್ ಅಂತ ಇದೆ, ರಿಮೂವಬಲ್ ಆಪ್ಷನ್ ಅಂತ ಇದೆ. ಈಗ ಫಿಕ್ಸೆಡ್ ಹೇಗೆ ಮಾಡುದಂತ ಹೇಳಿದ್ರೆ ನಾವು ಡೆಂಟಲ್ ಬ್ರಿಡ್ಜ್ ಅಂದ್ರೆ ನಾವು ಈಗ ಹೇಳ್ತೇವಲ್ವಾ, ತೆಗೆದಿಡುವಂತದ್ದು ರಾತ್ರಿ ನೀರಲ್ಲಿ ಮುಳುಗಿಸಿರ್ತಾರಲ್ಲ ಅದನ್ನು ರಿಮೂವಬಲ್ ಅಂತ ಹೇಳ್ತೇವೆ. ಸೊ ಫಿಕ್ಸೆಡ್ ಅಂತ ಹೇಳಿದ್ರೆ ನಿಮ್ಮ ಬಾಯಲ್ಲಿ ಜೋಡ್ಕೊಂಡಿರ್ತದೆ, ಅದು ತೆಗಿಬೇಕಂತಿಲ್ಲ, ಅದರ ಮೇಲೆ ಬ್ರಷ್ ಮಾಡಿ ಕ್ಲೀನ್ ಮಾಡಿ ಮೇಂಟೆನೆನ್ಸ್ ಮಾಡುವಂತದ್ದು. ಅದನ್ನು ಹೇಗೆ ಮಾಡುದಂತ ಹೇಳಿದ್ರೆ ನಾವು ಆಸ್ ಅ ಪ್ರಾಸ್ತೊಡಾಂಟಿಸ್ಟ್ ಬದಿಯ ಹಲ್ಲು, ಈಗ ಒಂದು ಇಲ್ಲ ಎರಡು ಹಲ್ಲು ತಪ್ಪಿ ಹೋಗಿದಂತ ಇದ್ದರೆ, ಬಿದ್ದು ಹೋಗಿದಂತ ಇದ್ದರೆ ಬದಿಯ ಎರಡು ಹಲ್ಲನ್ನು ಸ್ವಲ್ಪ ಸ್ವಲ್ಪ ಕೊರಿತೇವೆ, ಶೇಪ್ ಮಾಡ್ತೇವೆ. ಅದನ್ನು ನಾವು ಕ್ರೌನ್ ಪ್ರಿಪರೇಷನ್ ಅಂತ ಹೇಳ್ತೇವೆ. ಶೇಪ್ ಮಾಡಿ, ಯಾಕೆ ಶೇಪ್ ಮಾಡೋದಂತ ಹೇಳಿದ್ರೆ ಅದರ ಮೇಲೆ ನಿಮ್ಗೆ ಎರಡು ಕ್ಯಾಪ್ ಬರ್ತದೆ. ಸೊ ನಾವು ಶೇಪ್ ಮಾಡದೆ ಕ್ಯಾಪ್ ಮಾಡಿದ್ರೆ ಹಲ್ಲಿದು ಸೈಜ್ ದೊಡ್ಡದಾಗ್ತದೆ. ಸೊ ಹಲ್ಲಿದು ಸೈಜ್ ದೊಡ್ಡದಾದರೆ ನಿಮ್ಗೆ ಏನಾಗ್ತದೆ, ಹಲ್ಲು ದೊಡ್ಡದು ಕಾಣ್ತದೆ ಒಂದು, ಮತ್ತೆ ಕಚ್ಚುವಾಗ ಅಡ್ಡ ಬರ್ತದೆ. ಸೊ ಹಾಗೆ ಆಗ್ಬಾರ್ದಂತ ಹಲ್ಲನ್ನು ಸುತ್ತಲೂ ಸ್ವಲ್ಪ ಶೇಪ್ ಮಾಡ್ತೇವೆ. ಶೇಪ್ ಮಾಡಿ ನಾವು ಒಂದು ಮೆಜರ್ಮೆಂಟ್ ತೆಗಿತೇವೆ. ಮೆಜರ್ಮೆಂಟ್ ತೆಗೆದು ಅದನ್ನು ಲ್ಯಾಬಿಗೆ ಅಂತ ಕಳಿಸ್ತೇವೆ, ಅಂದ್ರೆ ಮಾಡಿಸ್ಲಿಕ್ಕೆ ಹಲ್ಲನ್ನು. ಅದನ್ನು ಮಾಡಿ ಬರುವಾಗ ಏನಾಗ್ತದೆ ಅಂದ್ರೆ ಅದರ ನಡುವಲ್ಲಿ ಇರುವ ಹಲ್ಲನ್ನು ಆ ಎರಡು ಕ್ಯಾಪಿಗೆ ಜಾಯಿಂಟ್ ಮಾಡ್ತೇವೆ. ಮತ್ತೆ ಒಂದು ಸಿಮೆಂಟ್ ಅಂತ ಹೇಳ್ತೇವೆ, ಅದನ್ನು ಹಾಕಿ ಅದನ್ನು ಫಿಕ್ಸ್ ಮಾಡ್ತೇವೆ. ಅದು ಹಲ್ಲಿಗೆ ಜೋಡ್ಕೊಂಡೇ ಇರ್ತದೆ, ನಿಮ್ಗೆ ಕಚ್ಚಲಿಕ್ಕೆಲ್ಲ ಸಿಗ್ತದೆ, ಮತ್ತೆ ನೋಡ್ಲಿಕ್ಕೆ ಸಹ ನಿಮ್ಗೆ ನ್ಯಾಚುರಲ್ ಆಗಿ ಕಾಣ್ತದೆ. ಈಗ ಒಂದು ಬಿದ್ದಂತ ಹಲ್ಲುಗಳನ್ನ ನೀವು ಜೋಡಣೆ ಮಾಡುವುದು ಸಹಜ, ಅದರಲ್ಲಿ ಏನು ಇದಲ್ಲ. ಆದ್ರೆ ಹತ್ತಿರದ ಆರೋಗ್ಯವಂತ ಹಲ್ಲುಗಳನ್ನು ಕೊರೆಯುವಾಗ ಅದಕ್ಕೆ ಅದು ತೊಂದರೆ ಆಗುದಿಲ್ವ ಡಾಕ್ಟರ್? ಇಲ್ಲ, ಅದು ಏನಂತ ಹೇಳಿದ್ರೆ ನಾವು ಅದನ್ನು ತುಂಬಾ ಒಂದು ಸೈಂಟಿಫಿಕ್ ಆಗಿ ಮಾಡುವಂತದೊಂದು ರೀತಿ, ಅದು ವೆಲ್ ಆಕ್ಸೆಪ್ಟೆಡ್ ಪ್ರೊಸೀಜರ್. ಅದು ಅಂದ್ರೆ ಇಂಟರ್ನ್ಯಾಷನಲಿ ಎಷ್ಟೋ ವರ್ಷದಿಂದ ಅದನ್ನು ಅಕ್ಸೆಪ್ಟ್ ಮಾಡಿದಂತ ಒಂದು ಪ್ರೊಸೀಜರ್. ಕರೆಕ್ಟ್ ಆಗಿ ಮಾಡಿದರೆ ಆ ಹಲ್ಲಿದು ಶೇಪಿಂಗ್ ಅಂತ ಹೇಳ್ತೇವಲ್ಲ, ಅದನ್ನು ಕರೆಕ್ಟ್ ಆಗಿ ಮಾಡಿದರೆ ಒಂದು ಸ್ಪೆಷಲಿಸ್ಟ್ ಇಲ್ಲ ಪ್ರಾಸ್ತೊಡಾಂಟಿಸ್ಟ್ ತುಂಬಾ ಕಲ್ತವರು, ಅದೇ ವಿಷಯದಲ್ಲಿ ತುಂಬಾ ಮಾಡ್ತಾ ಇದ್ದವರು, ಅವರು ಮಾಡುವಾಗ ಅದರದ್ದು ರೀತಿ ಕರೆಕ್ಟ್ ಇರ್ತದೆ. ಸೊ ಅದರ ಮೇಲೆ ಬರುವಂತ ನಮ್ಮ ಹಲ್ಲುಗಳು ಫಿಟ್ಟಿಂಗ್ ಪರ್ಫೆಕ್ಟ್ ಇರ್ತದೆ, ಯಾವ ತರ ಗ್ಯಾಪ್ಸ್ ಇರುವುದಿಲ್ಲ. ಸೊ ಯಾವ ತರ ಗ್ಯಾಪ್ಸ್ ಇಲ್ಲ, ಫಿಟ್ಟಿಂಗ್ ಪರ್ಫೆಕ್ಟ್ ಇದ್ದರೆ ನಿಮ್ಗೆ ಅದರಿಂದ ಏನು ತೊಂದರೆ ಬರುವುದಿಲ್ಲ. ನೀವು ಅದನ್ನು ಫಿಕ್ಸ್ ಮಾಡುವಾಗ ಏನಾದ್ರೂ ಗ್ಯಾಪ್ಸ್ ಇದ್ರೆ ಆ ಗ್ಯಾಪ್ ಅಲ್ಲಿ ಪುನಃ ನೀವು ತಿಂದದ್ದು ಆಹಾರಗಳು ಕೂತ್ಕೊಂಡು ನಿಮ್ಗೆ ಪುನಃ ತೊಂದರೆ ಬರುವ ಚಾನ್ಸಸ್ ಉಂಟು. ಹಲ್ಲನ್ನು ಶೇಪ್ ಮಾಡಿದ್ರಿಂದ ನಿಮ್ಗೆ ತೊಂದರೆ ಬರುವಂತದ್ದು ತುಂಬಾ ಕಡಿಮೆ. ಅಂತೂ ಒಬ್ಬ ಅನುಭವಿ ವೈದ್ಯ ಇದ್ರೆ ಏನು ತೊಂದರೆ ಇಲ್ಲದೆ ಅದನ್ನು ಹೌದು ಕರೆಕ್ಟ್ ಆಗಿ ಮಾಡಿಸಬಹುದು. ಇದು ಈಗ ನೀವು ಇಡುವಂತ ಹಲ್ಲುಗಳು ಅಂತ ನಾವೇನು ಹೇಳ್ತೇವ, ಅದು ಯಾವ ಮೆಟೀರಿಯಲ್ ಅದನ್ನು ಆಕ್ಚುಲಿ ತುಂಬಾ ಹಿಂದೆ ನೀವು ಹೇಳಿದ್ರೆ ಮೆಟಲ್ ಬರ್ತಾ ಇತ್ತು, ಕೆಲವರು ಗೋಲ್ಡ್ ಅಲ್ಲಿ ಸಹ ಮಾಡ್ತಾ ಇದ್ರು. ಅದೆಲ್ಲ ಈಗ ನಾಟ್ ಅಕ್ಸೆಪ್ಟೇಬಲ್. ಯಾಕೆಂದ್ರೆ ಒಂದು ನೋಡ್ಲಿಕ್ಕೆ ನ್ಯಾಚುರಲ್ ಇರುವುದಿಲ್ಲ, ಇನ್ನೊಂದು ಮೆಟಲ್ ಅಂತ ಹೇಳ್ತೇವೆ, ಸ್ಪೆಷಲಿ ಗೋಲ್ಡ್ ಇಲ್ಲ ಎನಿ ಮೆಟಲ್ ಬೇಗ ಸವಿತದೆ, ಕಚ್ಚಿ ಕಚ್ಚಿ ಹೊಟ್ಟೆ ಬೀಳ್ತದೆ. ಸೊ ಈಗ ಲೇಟೆಸ್ಟ್ ಏನಂತ ಹೇಳಿದ್ರೆ ಸಿರಾಮಿಕ್ ಅಂತ ಹೇಳ್ತೇವೆ. ಸಿರಾಮಿಕ್ ಅಂದ್ರೆ ನಮ್ಮ ಈ ಕಪ್ಪುಗಳು ಸಾಸರ್ಗಳು ಬರ್ತಲ್ಲ, ಅದೇ ತರ ಮೆಟೀರಿಯಲ್ ಹಲ್ಲಿದು ಕಲರ್ ಅಲ್ಲಿ ಬರ್ತದೆ. ಅದರಲ್ಲಿ ನಾವು ಹಲ್ಲು ಮಾಡುದು ತುಂಬಾ ಗಟ್ಟಿ ಬರ್ತದೆ, ತುಂಬಾ ಶೈನಿಂಗ್ ಇರ್ತದೆ. ಅಲ್ಲಿದೆ ಕಲರ್ ಕೊಡ್ಬೋದು, ಅಲ್ಲಿದೆ ಶೇಪ್ ಕೊಡ್ಬೋದು, ಅಲ್ಲಿದೆ ಆಕಾರ ಕೊಡ್ಬೋದು. ಅದರಲ್ಲಿ ನಿಮ್ಗೆ ಮಾತ್ರ ಎರಡು ತರದ್ ಬರ್ತದೆ. ಒಂದು ಮೆಟಲ್ ಸಿರಾಮಿಕ್ ಅಂತ ಹೇಳ್ತೇವೆ, ಇನ್ನೊಂದು ಮೆಟಲ್ ಫ್ರೀ ಸಿರಾಮಿಕ್ ಅಂತ ಹೇಳ್ತೇವೆ. ಮೆಟಲ್ ಸಿರಾಮಿಕ್ ಸಹ ಈಗ ಒಂದು 25-30 ವರ್ಷದಿಂದ ಇದೆ, ತುಂಬಾ ಸಕ್ಸಸ್ಫುಲ್ ಇದೆ. ಒಳಗಡೆಯಿಂದ ನಿಮ್ಗೆ ಅದರೊಂದು ಬ್ಲ್ಯಾಕ್ ಸಬ್ಸ್ಟ್ರಕ್ಚರ್ ಮೆಟಲ್ ಬರ್ತದೆ. ಅದು ಈಗ ಸ್ವಲ್ಪ ಲೇಟೆಸ್ಟ್ ರೀಪ್ಲೇಸ್ಮೆಂಟ್ ಆಗಿ ಮೆಟಲ್ ಫ್ರೀ ಬರ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಎಡ್ಜಸ್ ಅಲ್ಲಿ ಸೌದ್ ಹೋಗಿ ಒಳಗಡೆಯಿಂದ ಬ್ಲ್ಯಾಕ್ ಕಾಣ್ಲಿಕ್ಕೆ ಶುರು ಆಗ್ತದೆ. ಸೊ ಅದು ಫ್ರಂಟ್ ಅಲ್ಲಿ ನೋಡುವ ಜಾಗದಲ್ಲಿ ಕೆಲವು ಪೇಷಂಟ್ ನವರಿಗೆ ಅಬ್ಜೆಕ್ಷನೇಬಲ್ ಆಗಿ ಈಗ ಮೆಟಲ್ ಫ್ರೀ ಅಂತ ಬಂದಿದೆ. ಒಳಗಡೆ ಏನಿಲ್ಲ, ಫುಲ್ ವೈಟ್ ಬರ್ತದೆ. ಸೊ ಫುಲ್ ವೈಟ್ ಬಂದಾಗ ಏನಾಗ್ತದೆ, ನಿಮ್ಗೆ ಎಲ್ಲಿ ಸಹ ಗ್ರೇಯಿಶ್ ಅಂದ್ರೆ ಬ್ಲ್ಯಾಕಿಶ್ ಟಿಂಜ್ ಬರುವುದಿಲ್ಲ. ಒಂದು ಅದು, ಮತ್ತೆ ಈ ಮೆಟಲ್ ಫ್ರೀ ಅಂತ ಅದು ಹೇಳ್ತಿರಲ್ಲ, ಅದು ನಿಮ್ಗೆ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡಿ ಮಾಡುವಂತದ್ದು ಸಹ ಇದೆ. ಈ ನಮ್ಮ ಮೆಟಲ್ ಸಿರಾಮಿಕ್ ಹೆಚ್ಚಾಗಿ ನಾವು ಲ್ಯಾಬ್ ಅಲ್ಲಿ ಕೈಯಲ್ಲೇ ಮಾಡುವಂತದ್ದೊಂದು, ಒಂದು ಕಾರ್ಯಕರ್ತರು ಲ್ಯಾಬ್ ಟೆಕ್ನಿಷಿಯನ್ಸ್ ಕೈಯಲ್ಲೇ ಅದಕ್ಕೆ ಮಾಡುವಂತದ್ದು. ಸೊ ಸ್ವಲ್ಪ ಇನ್ಆಕ್ಯುರಸಿಸ್ ಗ್ಯಾಪ್ಸ್ ಎಲ್ಲ ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ವೇರಸ್ ಇದು ಕಂಪ್ಯೂಟರ್ ಅಲ್ಲಿ ಮಾಡುವಾಗ ನಿಮ್ಗೆ ಇನ್ನು ಫ್ಯೂಚರ್ ಅದೇ ಅಂತ ಹೇಳ್ಬೋದು. ಕ್ಯಾಡ್ ಕ್ಯಾಮ್ ಅಂತ ಹೇಳ್ತೇವೆ. ಕ್ಯಾಡ್ ಕ್ಯಾಮ್ ಕಂಪ್ಯೂಟರ್ ಅಲ್ಲೇ ಮಾಡುವಾಗ ನಿಮ್ಗೆ ಅಕ್ಯುರಸಿ ತುಂಬಾ ಇರ್ತದೆ. ಯಾಕಂದ್ರೆ ಅದನ್ನು ಸ್ಕ್ಯಾನ್ ಮಾಡಿ ನಾವು ಕೊಟ್ಟ ಮೆಷರ್ಮೆಂಟ್ ಅನ್ನು ಸ್ಕ್ಯಾನ್ ಮಾಡಿ ಇಡೀ ಹಲ್ಲನ್ನು ಅದರದ್ದು ಶೇಪ್ ಆಕಾರ ಎಲ್ಲ ಕಂಪ್ಯೂಟರ್ ಡಿಸೈಡ್ ಮಾಡೋದು. ಅದರಲ್ಲಿ ಕಂಪ್ಯೂಟರ್ ಅಲ್ಲಿ ಮಾಡಿ ಮತ್ತೆ ಅದನ್ನು ಮಿಲ್ಲಿಂಗ್ ಅಂತ ಹೇಳ್ತೇವೆ. ಸೊ ಮಿಲ್ಲಿಂಗ್ ಅಂತ ಮಾಡಿಬಿಟ್ರೆ ಅದು ನಿಮ್ಗೆ ಹಲ್ಲಿದು ಆಕಾರ ಬರ್ತದೆ. ಸೊ ಆವಾಗ ನಿಮ್ಗೆ ಪ್ರಿಸಿಷನ್ ಅಕ್ಯುರಸಿ ತುಂಬಾ ಜಾಸ್ತಿ. ಖಂಡಿತ. ಈಗ ರೀಪ್ಲೇಸ್ಮೆಂಟ್ ಮಾಡೋದ್ರಲ್ಲಿ ಬೇರೆ ಬೇರೆ ಏನಾದ್ರು ವಿಧಾನಗಳಿದೆಯಾ?
ಇದು ಫಿಕ್ಸೆಡ್ ಅಂತ ಹೇಳಿದಲ್ಲ. ಇನ್ನೊಂದು ರಿಮೂವಬಲ್ ಆಪ್ಷನ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನಿಮ್ಗೆ ತುಂಬಾ ಹಲ್ಲುಗಳು ಇಲ್ಲದಿದ್ದಾಗ, ತುಂಬಾ ನಿಗ್ಲೆಕ್ಟ್ ಮಾಡಿದ್ದೀರಾ ನಿಮ್ಮ ಓರಲ್ ಹೆಲ್ತ್ ಅಲ್ಲೂ ತುಂಬಾ ಹಲ್ಲುಗಳು ಇಲ್ಲ, ಆವಾಗ ನಿಮ್ಗೆ ಫಿಕ್ಸ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ನಾವು ಫಿಕ್ಸ್ಡ್ ಅನ್ನು ಬ್ರಿಡ್ಜ್ ಅಂತ ಹೇಳ್ತೇವಲ್ಲ. ಸೊ ಒಂದು ಈಗ ದೊಡ್ಡ ನದಿಯ ಮೇಲೆ ನೀವು ಬ್ರಿಡ್ಜ್ ಕಟ್ಟುವಾಗ, ಸೇತುವೆ ಕಟ್ಟುವಾಗ, ಖಾಲಿ ಆ ಕಡೆ ಈ ಕಡೆ ಎರಡು ನೀವು ಪಿಲ್ಲರ್ ಅನ್ನು ಹಾಕಿ ಮಾಡಿದ್ರೆ ನಡುವಲ್ಲಿ ವಾಹನಗಳು ಹೋಗುವಾಗ ಬ್ರಿಡ್ಜಿಗೆ ಅದು ಲೋಡ್ ಜಾಸ್ತಿ ಆಗಿ ತುಂಡಾಗುವ ಚಾನ್ಸಸ್ ಉಂಟು. ಹಾಗೆ ನಮ್ಮ ಡೆಂಟಲ್ ಅಲ್ಲಿ ತುಂಬಾ ಹಲ್ಲುಗಳು ಮಿಸ್ಸಿಂಗ್ ಇದ್ದು ಸ್ಟ್ರಾಟಜಿಕ್ ಹಲ್ಲುಗಳು ಇಲ್ಲದಿದ್ದರೆ ನಿಮ್ಗೆ ಪ್ರತಿಯೊಂದು ಬಾಯಲ್ಲಿ ಫಿಕ್ಸೆಡ್ ಬ್ರಿಡ್ಜ್ ಅಂತ ಮಾಡುವ ಪರಿಸ್ಥಿತಿ ಇಲ್ಲ. ಸೊ ಆವಾಗ ನಾವು ರಿಮೂವಬಲ್ ಸೆಟ್ ಅನ್ನು ಕೊಡ್ಬೇಕಾಗ್ತದೆ, ಅಂದ್ರೆ ತೆಗ್ದಿಡುವಂಥದ್ದು. ಅದು ನಿಜ್ಜೆ ಸಪೋರ್ಟ್ ಮೇಲೆ ಬಾಯಲ್ಲಿ ನಿಲ್ಲುದು. ಸೊ ಅದನ್ನು ನಾವು ರಾತ್ರಿ ಮಲಗುವಾಗ ತೆಗ್ದಿಡ್ಬೇಕು. ಬಟ್ ಈಗ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ನಮ್ಗೆ ಇಂಪ್ಲಾಂಟ್ಸ್ ಅಂತ ಬಂದಿದೆ. ಈಗ ಇಂಪ್ಲಾಂಟ್ಸ್ ಎಲ್ಲದರಲ್ಲಿ ಇದೆ, ಹಿಪ್ ಇಂಪ್ಲಾಂಟ್ಸ್, ಅದು ಇಂಪ್ಲಾಂಟ್ಸ್, ಇದು ಇಂಪ್ಲಾಂಟ್ಸ್. ಸೊ ಡೆಂಟಲ್ ಅಲ್ಲಿ ಸಹ ಇಂಪ್ಲಾಂಟ್ಸ್ ಅಂತ ಇದೆ. ಅದ್ರಲ್ಲಿ ಏನು, ನಿಮ್ಗೆ ಎಲ್ಲ ಹಲ್ಲು ಬಿದ್ದೋದ್ರು ಸಹ ನಿಮ್ಗೆ ಫಿಕ್ಸ್ಡ್ ಆಪ್ಷನ್ ಇದೆ. ಏನು, ನಿಮ್ಮ ನಿಜ್ಜೆಯ ಒಳಗಡೆ ನಾವು ಒಂದು ಸ್ಕ್ರೂ ಅನ್ನು, ಟೈಟೇನಿಯಂ ಅಂತ ಒಂದು ಮೆಟೀರಿಯಲ್, ಅದು ನಮ್ಮ ದೇಹಕ್ಕೆ ವೆಲ್ ಆಕ್ಸೆಪ್ಟೇಬಲ್, ಅದು ದೇಹ ಆಕ್ಸೆಪ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡೋದಿಲ್ಲ. ಫಾರಿನ್ ಬಾಡಿ ಆದ್ರೆ ಸಹ ಆಕ್ಸೆಪ್ಟ್ ಮಾಡ್ತದೆ ಅದನ್ನು. ಸೊ ಅದನ್ನು ನಿಜ್ಜೆ ಒಳಗಡೆ ನಾವು ಡ್ರಿಲ್ ಮಾಡಿ ಅದನ್ನು ಇಟ್ಟು ಅದರ ಸಪೋರ್ಟ್ ಅಲ್ಲಿ ನಾವು ಹಲ್ಲನ್ನು ಫಿಕ್ಸ್ ಮಾಡಬಹುದು. ಸೊ ಅದು ಇಂಪ್ಲಾಂಟ್ ಅಂತ ಹೇಳ್ತೇವೆ, ಅದು ಲೇಟೆಸ್ಟ್. ಸೊ ಯಾವುದೇ ಹಲ್ಲೆಲ್ಲೂ ಇಲ್ಲ ಆ ವ್ಯಕ್ತಿಗೆ ಸಹ ಫಿಕ್ಸ್ ಹಲ್ಲೊಂದು ಸಿಗುವಂತದ್ದು ಈಗ ಅವೈಲೇಬಿಲಿಟಿ ಇದೆ, ಸಾಧ್ಯತೆ ಇದೆ. ಡಾಕ್ಟ್ರೆ, ಕೊನೆಯದಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇಷ್ಟೆಲ್ಲ ವೈಜ್ಞಾನಿಕವಾಗಿ ಆದಷ್ಟು ಬೆಳವಣಿಗೆ ಬಂದಂಥ ವಿಧಾನಗಳು ಇರುವಾಗ ಅದರ ಎಕ್ಸ್ಪೆನ್ಸ್ ರೇಟ್ ಹೇಗಿದೆ? ಸ್ವಲ್ಪ ಈಗ ಕಾಸ್ಟ್ ವೈಸ್ ಹೇಳಿದ್ರೆ ಆಕ್ಚುಲಿ ನಮ್ಮ ಕಂಟ್ರಿಯಲ್ಲಿ ಡೆಂಟಿಸ್ಟ್ರಿ ತುಂಬಾ ಚೀಪ್. ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಇನ್ಕ್ಲೂಡಿಂಗ್ ಪಾಕಿಸ್ತಾನಲ್ಲಿ ನಾವು ರೇಟ್ ನೋಡಿದರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಕಡಿಮೆ. ಪ್ಲಸ್ ಇಂಡಿಯಾದ ಕಾರ್ಯಕರ್ತರು ಅಂದ್ರೆ ಡೆಂಟಿಸ್ಟ್ ಆರ್ ಹೈಲಿ ಸ್ಕಿಲ್ಡ್ ಅಂತ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಸಹ ಅವರು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಮೆಡಿಕಲ್ ಟೂರಿಸಂ, ಡೆಂಟಲ್ ಟೂರಿಸಂ ಅಂತ ತುಂಬಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚೀಪ್ ಸಹ ಇದೆ, ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಸಹ ನಿಮ್ಗೆ ಇಂಡಿಯಾದಲ್ಲಿ ಸಿಗ್ತದೆ. ಹಾಗೆ ಫಾರಿನ್ ಕಂಟ್ರೀಸ್ ನವರು ಟೂರಿಸಂಗೆ ಇಂಡಿಯಾಕ್ಕೆ ಬಂದು ಡೆಂಟಲ್ ಟ್ರೀಟ್ಮೆಂಟ್ ಅನ್ನು ಮಾಡಿಕೊಂಡು ಹೋಗುವುದು ತುಂಬಾ ಆ ತರದ್ದು ಇದಿದೆ. ಗೋವಾದಲ್ಲಿ ಇಲ್ಲ ಕೊಚ್ಚಿನಲ್ಲಿ ಅಲ್ಲೆಲ್ಲ ತುಂಬಾ ಈ ತರದ್ದು ಪೇಷಂಟ್ಸ್ ಸಿಗ್ತಾರೆ. ಖಂಡಿತ. ಆದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡುವಷ್ಟು ಕಾಸ್ಟ್ಲಿ ಆಗ್ಲಿಕ್ಕಿಲ್ಲ. ಕನ್ಸಿಡರೇಬಲಿ ಕನ್ಸಿಡರಿಂಗ್ ಅದರ್ ಕಂಟ್ರೀಸ್ ಇಲ್ಲಿ ವೆರಿ ರೀಸನೇಬಲ್ ಆಗಿ ಒಂದು ಮುಖದ ಸೌಂದರ್ಯವನ್ನ ಹೆಚ್ಚಿಸುವ ರೀತಿಯಲ್ಲಿ ಆರೋಗ್ಯವಂತರಾಗಿ ಇರುವಂತಹದ್ರಲ್ಲಿ ಏನು ತೊಂದರೆ ಇಲ್ಲ. ಖಂಡಿತವಾಗಿ ವೀಕ್ಷಕರೇ, ಬಹಳ ಉತ್ತಮವಾದಂಥ ಮಾಹಿತಿಯನ್ನು ಡಾಕ್ಟರ್ ಸನತ್ ಶೆಟ್ಟಿ ಅವರು ನಮಗಾಗಿ ನೀಡಿದ್ದಾರೆ. ಒಂದು ದಂತ ಪಂಕ್ತಿಯನ್ನು ಯಾವ ರೀತಿ ಜೋಡಿಸಬೇಕು, ಯಾವ ಸಂದರ್ಭದಲ್ಲಿ ಅದನ್ನು ಜೋಡಿಸಬೇಕು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಸನತ್ ಶೆಟ್ಟಿ ಅವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ವೀಕ್ಷಕರೇ, ಈ ಒಂದು ದಂತ ಅಂದರೆ IDA ಪ್ರಸ್ತುತಪಡಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ, ಹಲೋ IDA ಕಾರ್ಯಕ್ರಮದಲ್ಲಿ ಆದಷ್ಟು ನಾವು ದಂತದ ಬಗ್ಗೆ ಅಥವಾ ದಂತ ಪಂಕ್ತಿಯ ಬಗ್ಗೆ, ದಂತದಿಂದ ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದರ ಬಗ್ಗೆ ಪ್ರತಿ ವಾರ ಕೂಡ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಬರುವ ವಾರ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.